ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತೇನೆ, ಬನ್ನಿ ನಿಮಗೂ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಅಕ್ಕಿ ರೊಟ್ಟಿ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ. ಅಕ್ಕಿ ರೊಟ್ಟಿ ಮಾಡುವ ವಿಧಾನ. ಬಣ್ಣಲನ್ನು ಬಿಸಿ ಇಟ್ಕೊಂಡಿದ್ದೇನೆ. ಈಗ 3 ಲೋಟ ನೀರು ಹಾಕ್ಕೊಳ್ತೇನೆ. ಮೂರು ಲೋಟ ನೀರು ಈಗ ಬಿಸಿ ಆಗಬೇಕದು. ಅರ್ಧ ಸ್ಪೂನು ಉಪ್ಪು ಹಾಕ್ತಿದ್ದೇನೆ, ಅದು ಕುದೀಲಿ. ನೋಡಿ ಈಗ ನೀರು ಕುದೀತಾ ಉಂಟು. ಇದಕ್ಕೆ ನಾವು ಪುಡಿಯನ್ನೀಗ ಹಾಕುವ. 3 ಲೋಟ ನೀರಿಟ್ಟಿದ್ದೇನೆ, 2 ಲೋಟ ಪುಡಿ ಹಾಕುವ. ಈಗ ನಾವು ಬಣಲಲ್ಲೇ ನಾದುವ, ಅಂದರೆ ಪ್ಲೇಟಲ್ಲಿ ಹಾಕಿ ಕೂಡ ನಾದ್ಬೋದು. ನಾವು ಬಣಲಲ್ಲೇ ನಾದ್ತೇನೆ. ಮತ್ತು ಇದು ಎಲ್ಲ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಅದನ್ನು ಸ್ವಲ್ಪ ನಾವು ಫಸ್ಟಿಗೆ ಸ್ವಲ್ಪನೇ ಹಿಟ್ಟಾಕಿ ನಾವು ಅದನ್ನು ನಾದಬೇಕು. ಹೀಗೆ ಸ್ವಲ್ಪ ಹಿಟ್ಟಾಕಿ ಅದನ್ನು ಸರಿ ಮಾಡಿಕೊಂಡು ಅದನ್ನು ನಾದಬೇಕು ಚೆನ್ನಾಗಿ. ಬಿಸಿ ಇರ್ತದೆ, ಆದರೆ ನಾದುವಾಗ ಅದನ್ನು ಸ್ವಲ್ಪ ಪ್ಲೇಟಿಗೆ ನಾವು ಅರ್ಧ ವಾಸಿ ಈಗ ತೆಗೆದಿಡುವ. ಅರ್ಧ ವಾಸಿ ತೆಗೆದಿಡ್ತೇನೆ. ಮತ್ತು ಎಷ್ಟು ಬೇಕಷ್ಟು ಸ್ವಲ್ಪನೇ ಪುಡಿ ಹಾಕಿ ಅದನ್ನು ನಾದುವ. ಈಗ ನೋಡಿ ಹೀಗೆ ತಟ್ಟಿಕೊಳ್ತೇನೆ. ತಟ್ಟಲಿಕ್ಕೆ ಆಗದಿದ್ದವರು ಲಾಟಿ ಕೂಡ ಹಾಕ್ಬೋದು, ಆದರೆ ಅಷ್ಟು ಚಂದ ಉಬ್ಬುದಿಲ್ಲ, ಅಷ್ಟು ಚಂದ ಇದು ಬರೋದಿಲ್ಲ. ಆದರೂ ಆಗ್ತದೆ. ಹೀಗೆ ಎಲ್ಲ ಮಾಡಿಕೊಂಡು ಕಾಯಿಸೋಣ. ನೋಡಿ ಈಗ ಹಂಚು ಕಾಯಲಿಕ್ಕೆ ಇಟ್ಟಿದೆ. ಹಂಚು ಕಾಯ್ತಾ ಉಂಟು. ನೋಡಿ ಈಗ ಕಾಯಿತು, ತೆಗೆಯುವ. ಅಂದರೆ ನಾವು ಹೊರಗೆ ಒಲೆಯಲ್ಲೆಲ್ಲ ಮಾಡೋದಾದರೆ ಸ್ವಲ್ಪ ಸೈಡ್ ಬೆಂಕಿಗೆ ಕೊಟ್ಟರೆ ಅದು ಮತ್ತೆ ಸ್ವಲ್ಪ ಉಬ್ತದೆ ಸೈಡೆಲ್ಲ. ಒಲೆಯಲ್ಲಿ ನಾವು ಸೈಡಲ್ಲೆಲ್ಲ ಸ್ವಲ್ಪ ಕಾಯಿಸ್ಲಿಕ್ಕೆ ಆಗ್ತದೆ ಗೆಂಡದಲ್ಲಿಟ್ಟು. ಇದು ನಾವು ಗ್ಯಾಸಲ್ಲಿ ಮಾಡೋದ್ರಿಂದ ಇಷ್ಟು ಕಾದದ್ದು ಸಾಕು. ಈಗ ತೆಗಿತೇನೆ. ನೋಡಿ ಹೀಗೆ ಆಗಿದೆ, ಚೆನ್ನಾಗಿ ಬಂದಿದೆಲ್ಲ. ನೋಡಿ ಹೀಗೆ ಉಬ್ಬಬೇಕು ಚಂದ. ಹೀಗೆ ಚೆನ್ನಾಗಿ ಉಬ್ಬಿದ್ರೆ
ಒಳ್ಳೆಯದಾಗ್ತದೆ. ಸೈಡೆಲ್ಲ ಚೆನ್ನಾಗಿ ಬೆಂದಿದೆ, ಕಪ್ಪಾಗೋದು ಬೇಡ, ಸಾಕು. ನೋಡಿ ಅಕ್ಕಿ ರೊಟ್ಟಿ ನೋಡಿ ಚೆನ್ನಾಗಿ ಆಗಿದೆಲ್ಲ, ಹೀಗೆ ಬರಬೇಕು ನೋಡಿ. ಎರಡು ಸೈಡು ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ನಮಗೆ ಹೀಗೆ ಬರಬೇಕು ಚೀಲದಾಗಿ. ಇದು ತುಂಬ ಚೆನ್ನಾಗಿರ್ತದೆ ನೋಡಿ, ಹೀಗೆ ಬರಬೇಕು, ಚೆಂದ ಆಗ್ತದೆ. ಅದಕ್ಕೆ ಚಟ್ನಿ ಮತ್ತು ಗಸಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತಿನ್ನಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.